ತಿಂಪೇರ ಮತ್ತೆ ಏರೆಗ್ಲ ಗೊತ್ತು ಬಂದಿತ್ತೆ ಏರೆಗ್ಲ ಇದಕ್ಲೆ ಗೊತ್ತಿಪ್ಪಂದೆ ಇಕ್ಲು ಮಂತದಾರ ಇಂದೇನ್ ನೆಡ್ದುಂಬು ಎಗ್ಲು ಕಡೆದು ತಿಂತದ ಅಂದ ಎಂಚಾಪುಂಡು ಟೇಸ್ಟ್ ಪಲ್ಯ ಅವಳು ಉಂಟುದು ತಾದೆ ತಂದು ಹಿಂದೆ ಇದು ಎಂತ ಅಂತ ಹೇಳ್ಬೋದಾ ಎಂದ ಎಡಪಣೆ ಒಳ್ಳೆದಾಗಿದೆ ಅಂತೆ ಚಟ್ನಿ ಉಪ್ಪು ಖಾರ ಪುಳಿ ರೇಗ್ಲ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಪೂರೇಗ್ಲ ನಮಸ್ಕಾರ ನಮ್ಮ ಚಟ್ನಿ ಅಡಿಕ ಚಟ್ನಿ ಅವರು ಇವತ್ತೊಂದು ಚಟ್ನಿ ಮಾಡಿ ತೋರಿಸ್ತಾರಂತೆ. ಅದು ನಾನು ಇಷ್ಟರವರೆಗೆ ತಿನ್ನಲಿಲ್ಲ. ನೀವು ಸಹ ಕೇಳಿರ್ಬೋದು ಕೇಳಿಲ್ವೋ ಗೊತ್ತಿಲ್ಲ ನನಗೆ. ಆದರೆ ಅವರದೊಂದು ಹಳೇ ಕಾಲದ ರೆಸಿಪಿ ಅವರು ಮಾಡಿ ತಿಂದಿದ್ದಾರಂತೆ. ನೋಡುವ. ಅವರು ತಿಂದಿದ್ದಾರಂತೆ. ನಮ್ಗೆ ಅವರು ಟೇಸ್ಟ್ ಮಾಡಿ ತೋರಿಸ್ತಾರಂತೆ ಹೇಗಿದೆ ಅಂತ ಹೇಳಿ. ಯಾವಾಗನೂ ಹೇಳಿದ್ದಾರೆ. ಮರದಲ್ಲಿ ಇದೆ ಈಗ. ಅದನ್ನು ತೆಗೆದು ಚಟ್ನಿ ಮಾಡುವಂಥದ್ದು. ಈಗ ನಾವು ಹೋಗ್ತಾ ಇದ್ದೇವೆ ಅದನ್ನು ತರಲಿಕ್ಕೆ. ನೋಡುವ. ಯಾರಿಗಾದ್ರೂ ತಿಂದ್ರೆ ತಿಂದಿದ್ರೆ ನಮಗೆ ಹೇಳಿ. ಹಳೇ ಕಾಲದ ರೆಸಿಪಿ ಅದು. ನೋಡುವ. ಪೈ ಪಲ್ಯ ಅವಳು ಉಂಟುದು ತಾದೆ ತಂದು ಹಿಂದೆ ಇದು ಎಂತ ಅಂತ ಹೇಳ್ಬೋದಾ? ಹಳಸಿನ ಹಣ್ಣಿನ ಮರ. ಮೈಕಲ್ಲಿಗೆ ಅಂತ ನಂಗೆ ಕನ್ನಡದಲ್ಲಿ ಎಂತ ಅಂತ ಗೊತ್ತಿಲ್ಲ. ನೋಡ್ಬೋದು. ಇದು ಹಳಸಿನಕಾಯಿ ಆಗ್ತದಲ್ಲ, ಅದ್ರ ಚಿಕ್ಕ ಮಿಡಿ ಅಂತ ಹೇಳ್ತಾರಲ್ಲ, ಮಾವಿನ ಮಿಡಿ ತರ ಆಗ್ತದಲ್ಲ. ಒಂದು ತಾಳುಂಡು ಒಂತೆ ಮಲ್ಲೆ ಅದನಾಗ ಇದು ಮಲ್ಲೆ ಅನಾಗ ನಾನಂತೆ ನನಗ ತಾಳುಂಡು ನಮ್ಮದು ಸರಿ ಈ ತರ ಮಿಡಿಯಾಗಿ ಬರ್ತದಲ್ಲ ಹಲಸಿನಕಾಯಿದು. ಅವು ತಾಳುಂಡು ಅದಕ್ಕೆ ಮೈಕಲ್ಲಿಗೆ ಅಂತಾರೆ. ಮೈಕಲ್ಲಿಗೆ ಅಂತಾರೆ. ನೆತ್ತಂಗಿ ಚಟ್ನಿ ಕಡಕ್ಕೆ ಕೊಡೋದು. ಸರಿ, ಮೈಕಲ್ಲಿಗೆದ್ದು ಚಟ್ನಿ ಅಂತೆ, ಇದ್ರದ್ದು ಚಟ್ನಿ ಅಂತೆ. ನಾನು ಕೂಡ ಇಷ್ಟರವರೆಗೆ ತಿನ್ನಲಿಲ್ಲ. ನೋಡುವ ಹೇಗೆ ಟೇಸ್ಟ್ ಆಗ್ತದೆ ಅಂತ ಹೇಳಿ. ಒಳ್ಳೇದಾಗ್ತದಂತೆ. ಮೊದ್ಲೆಲ್ಲ ಈಗ ನಿಕ್ಲು ಮಂತದಾರ ಇಂದೇನು ನೆಡ್ದುಂಬು ಅಂದ ಎಂಚಾಪುಂಡು ಟೇಸ್ಟ್ ಅಂದ. ಇಂದು ಹೊಸ ರೆಸಿಪಿ ಏರೆಗ್ಲ ಗೊತ್ತಿಪ್ಪ. ದುಂಬುದಕ್ಲೆ ಮೊದಲಿನವರಿಗೆಲ್ಲ ಗೊತ್ತಿರ್ಬೋದಂತೆ, ಈಗಿನವರಿಗೆ ಗೊತ್ತಿಲ್ಲ. ನೀವು ಕೂಡ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಈ ತರ ಚಟ್ನಿ ಒಂದು ಮಾಡಿ ನೋಡಿ ಆಯ್ತಾ. ಕೈಯಲ್ಲಿ ಹಲಸಿನ ಮರದಿಂದ ತುಂಬಾ ಪ್ರಯೋಜನಗಳು ತುಂಬಾ ಇದೆ. ಇದರಲ್ಲಿ ಮೂಡೆ ಕೊಟ್ಟಿಗೆ ನೋಡಿ, ಕಾಯಿ ಸಮೇತ ನಮ್ಗೆ ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ. ಹಲಸಿನ ಹಣ್ಣು ಆದ್ರೆ ತಿನ್ಲಿಕ್ಕೆ ಆಗ್ತದೆ, ಗುಜ್ಜೆ ಕಜಿಪು ಮಾಡ್ಲಿಕ್ಕೆ ಆಗ್ತದೆ. ಮೈಕಲ್ಲಿಗೆ ಅಂತ ಹೇಳ್ತಾರಂತೆ ಇದಕ್ಕೆ. ಕನ್ನಡದಲ್ಲಿ ನಂಗೆ ಎಂತ ಹೇಳ್ತಾರಂತ ಗೊತ್ತಿಲ್ಲ. ನೀವು ನಮಗೆ ಒಂದು ಕಮೆಂಟಿನಲ್ಲಿ ತಿಳಿಸಿ ಆಯ್ತಾ. ಮಿತ್ತುಂಡ ಅಂದ. ನೋಡೋ ಹೊಸ ರೆಸಿಪಿ ನಂಗೆ ಟ್ರೈ ಮಾಡಬೇಕು. ಎಳತ್ತು ಬೇಕು ಅದಕ್ಕೆ, ತುಂಬಾ ಬೆಳೆದಿರಬಾರ್ದು. ಜಲತ್ತಿತ್ತು ಡಬ್ಬು ಒಂಚೂರು ಮಂಜಲ ಐನ ಅರಲ್ಲಿ ದನಂಡ ಒಂತೆ ಬಾಡ್ದು ಹಾಲಪ್ಪು ನಾವು ಅತ್ತೆ ಈ ಟೈಮ್ ಇಟ್ಟು ತಿಕ್ಕೊಂಡತೆ. ಈ ಟೈಮಲ್ಲಿ ಸಿಗ್ತದೆ ನೋಡಿ. ಅವಳು ಒಂಜುಂಡು ಅವಳು ಬಿತ್ತು ಕೆಳಗೆ. ಇಷ್ಟು ಸಿಕ್ಕಿತು ನಮ್ಗೆ. ಏಳು ಕಲ್ಲಿಗೆ ತಿಕ್ಕಿದ್ದು ಚಟ್ನಿಗೆ ಯಾರು ನಂಗೆ ಯಾರು ನಮಗೆ ಸಾಕು ಈಗ ಚಟ್ನಿಗೆ. ಯಾವತ್ತೆ ಇಂಚ ತೋಷ್ಪಲೆ ಫೋಟೋ ತೋಷ್ಪಲೆ ಫೋಟೋಕ್ಕೆ ಕಲ್ಲಿಗೆ ತುಕ ಕೈ ತಿತ್ತಿನ ತೋಷ್ಪಲೆ. ಮೈಕಲ್ಲಿಗೆ ಅಂತೆ, ನನಗೆ ಗೊತ್ತಿಲ್ಲ. ಗುಜ್ಜದು ಕಜಿಪು ಪೆಲಕಾಯಿ ತಿಂದುದು ಗೊತ್ತುಂಟು. ಸರಿ, ನೆಕ್ಸ್ಟ್ ಅದ ತುಕ ನಮ್ಮ ಕಲ್ಲಿಗೆಗೆ ತಾರೈ ಪೆರಸೋಡ ಅದನ್ನ ಆ ಥರ ಇದು ಮಾಡ್ಬೇಕಂತ. ಅದ್ರ ಸ್ಕಿನ್ ಎಲ್ಲ ಫುಲ್ ಪೆರೆಸ್ಬೇಕಂತೆ. ಅದ್ರ ಸ್ಕಿನ್ ಇದು ಯಾವುದ್ರಲ್ಲಿ ಇದರಲ್ಲೆಲ್ಲ ಆಗ್ತದೆ, ಚೂರಿಯಲ್ಲೆಲ್ಲ ತೆಗಿಲಿಕ್ಕೆ.
ನಿಕ್ಲೆ ಎಲ್ಲಿ ಅಪ್ಪನಾಗ ಹಿಂದೆ ತಿನ್ನೊಂದಿತ್ತಿನ ತಿಂತಾಯಿಕ್ಲಿ ಲೇಪನಾಗ ಹೌದಾ ಹಿಂದುವೇ ಇತ್ತೀನಿ ಬೇತೆ ಇಂಚಿನಲ್ಲ ಹೆಂಚಿನ ಚಟ್ನಿ ಗುಡ್ಡದ ತಪ್ಪದಲ್ಲ ತೇರೆದೊಡಿ ತಪ್ಪು ಕಾಯಿಲ ತಪ್ಪು ಸೊಣೆ ತಪ್ಪು ಕದ್ದು ಕಾಲೇಜಿನ ಈ ಸಮಯಡು ನೆನೆ ಕುಯ್ಯಿಂದ ಕೂಡ ಚಟ್ನಿ ಅಡಿ ಕೂಡ ಮನಸ್ಸು ಹಾಕೊಂಡು ಸೋಕಾಕೊಂಡು ಗಂಜಿ ಮನಸ್ಸು ಗಜ್ಜಿ ಮನಸ್ಸು ಅಂತ ಇತ್ತು ಅದು ಉಂಟು ಗಜ್ಜಿ ಉಂಪೇರು ಅನ್ಪೇಟೆ ಗಜ್ಜಿ ಉಂಪೇಟೆ ಮೊದಲೆಲ್ಲ ಇದೇ ಮಾಡ್ತಿದ್ರಂತೆ ಗಂಜಿ ಊಟಕ್ಕೆ ಇದೇ ಮಾಡ್ತಿದ್ರಂತೆ ಅಂಚಂಡ ನಿಕ್ಕಳು ಇತ್ತೆ ಅದ ತಿಂಡಿ ತಿನ್ನಿಸಟ್ಲ ಅಪ್ಪಾಗ ತಿಂಡಿ ತಿನ್ನಿಸಲ್ಲ ಮಸ್ತ್ ಡಿಫ್ರೆನ್ಸ್ ಮತ್ತೆ ದಿನ ಮಲ್ಲ ತಿನ್ನಕ್ಲು ಅಲ್ಲ ಇತ್ತ ಇತ್ತ ಏರಿಗೆ ನಿಂದು ಮಲ್ತನಲ್ಲ ಏರಿಗೆ ಬೋಡುದು ಬೋಡೆ ತಿಂಪೇರ ಮತ್ತೆ ಏರೆಗ್ಲ ಗೊತ್ತುಪ್ಪಂದಿತ್ತೆ ಏರೆಗ್ಲ ತಿನ್ನಕ್ಲಿ ಗೊತ್ತಿಪ್ಪಂದೆ ಇತ್ತೆಚ್ಚಿನ ಗೊತ್ತಿಪ್ಪಂದೆ ಅಡ ಗೊತ್ತಿಪ್ಪರಿಪ್ಪ ತಿನ್ನ ಮಲ್ತೀಜರ್ನ ಗೊತ್ತಿಪ್ಪ ನಿಜ ಕತ್ತಿ ಮೂರುದು ಬೇಯತಿ ಕೈಜಿನ ಬೇಯಿನಾಗ ಹೊರ್ತಾಕ್ಡತಿ ದೀನ ಅಂದ ಅದನ್ನು ಆ ಥರ ಕಟ್ ಮಾಡ್ಬೇಕಂತ ನೋಡ್ಬೋದು ಒಳಗೆ ಬಿಳಿ ಬಿಳಿ ಬಿಳಿಯಾಗಿ ಉಂಟು ಅದು ಬೇಯಲಿಕ್ಕೆ ಸುಲಭ ಆಗ್ತದಂತ ಹೇಳಿ ಈಜಿನಾಗ ಪಕ್ಕ ಬೇಯ್ಪು ಲತ್ತೆ ಬೋಡತ ಈಗ ಲತ್ತೆ ಅವಡು ಈಜಿನಾಗು ಒಂದು ನಮ್ಮನೆ ದಪ್ಪನದು ಕರ್ದದ್ದವು ಲತ್ತ ಲತ್ತನೆ ಸೋಕಾಕು ಎಳತಿದ್ರೆ ತುಂಬ ಒಳ್ಳೇದಾಗ್ತದಂತೆ ಚಟ್ನಿಗೆ ತೊಳಿಲಿಕ್ಕುಂಟು ನೋಡ್ಬೋದು ನಾವು ಮನೇಲಿ ಹೇಗೆ ಕಟ್ ಮಾಡ್ತೇವೆ ತೊಂಡೆಕಾಯಿ ರೌಂಡ್ ರೌಂಡ್ ಅಂಚನುಂಟು ಕಲ್ಲರ್ ಅದೇ ತುಂಬ ಎಳತಿದ್ರೆ ಒಳ್ಳೇದು ಈಗ ಇದನ್ನು ಬೇಯಲಿಕ್ಕೆ ಇಡುವಂತದ್ದು ಚಟ್ನಿಗೆ ಅದು ಬೇಯಿಸಿದ ನೀರು ಇರ್ತದಲ್ಲ ಅದು ಬೇಡ ಅಂತೆ ಯಾಕೆಂದ್ರೆ ಅದರಲ್ಲಿ ಕನೇರಿನ ಅಂಶ ಇರ್ತದಲ್ಲ ಅದಕ್ಕೋಸ್ಕರ ಬೇರೆನೆ ನೀರು ಹಾಕಿ ಕಡಿಯುವಂತದ್ದು ಈಗ ಬೇಯಲಿಕ್ಕೆ ಇಡ್ತಾ ಇದ್ದಾರೆ ಉಪ್ಪು ಪಾಡ್ರೆ ಸರಿ ಅಪ್ಪ ನಾನು ತಾರಾಯಿ ಕಾಲೆತ್ತದ ಬರೋಡ ತಾರಾಯಿ ಪೆರೆದು ಬರ್ಪೆ ಬೆಂದಿದಂತೆ ನೋಡ್ಬೋದು ಸ್ವಲ್ಪ ಬಿಸಿ ಉಂಟು ಈಗ ಸರಿ ತುಂಡು ತೆಗೆದು ಇದರಲ್ಲಿ ಹಾಕಿ ಮಿಕ್ಸಿ ಜಾರಿ ಈಗ ದಾದ ಮದ ಕೊಡು పులి కొంచెం రెండారి బుల్లుల్లి ఒక్క ముంచినాకి అది కారం కూడా ఆత్ ఒక్క వంజినమనే కన్నేరు ఐకు వంజి చూరు ಬೆಲ್ಲ ಬೆಲ್ಲ ఒక్క ತಾರಾಯಿ ಇದನ್ನು ಪಾಡ್ದು ನೆನ್ನೆ ಪಾಡ್ದು ಕಡೆಪು ಒಕ್ಕ ಉಪ್ಪು ಆಡ್ರಂಡು ಹುಳಿ ಸ್ವಲ್ಪ ಮತ್ತೆ ಮೆಣಸು ನಾವು ಗಿಡ್ಡ ಮೆಣಸು ತಗೊಂಡಿದ್ದೇವೆ ಹಸಿ ಮೆಣಸು ಕೂಡ ತಗೊಳ್ಬಹುದು ಆಪ್ಷನಲ್ ಮತ್ತೆ ಅದು ಕನ್ನೇರಿನ ಅಂಶ ಇರುವುದಕ್ಕೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಇದು ಎಂಚಿನ ಕಲ್ಲಿಗೆ ಮತ್ತೆ ಸ್ವಲ್ಪ ತೆಂಗಿನತುರಿ ಇದನ್ನು ಹಾಕಿ ಕಡಿಯುವಂಥದ್ದು ಉಪ್ಪು ಹಾಕ್ಲಿಕ್ಕೆ ಉಂಟು ನಾವು ಚಟ್ನಿಗೆ ಹೇಗೆ ಕಡಿತೇವೆ ಹಾಗೆಯೇ ಕಡಿದ್ರೆ ಆಯ್ತು ಒಟ್ಟಿಗೆ ಹಾಕಿ ಕಡಿಯುವಂಥದ್ದು ಉಪ್ಪು ಆಡೋಡು ಹತ್ರ ಸಣ್ಣದದ್ದು ಸಾಕು ನೀರು ಹಾಕಿ ಕಡಿದಂಥದ್ದು ಬೇಕಿದ್ರೆ ಕಲ್ಲಲ್ಲಿ ಬೇಕಾದ್ರೆ ಕಡಿಬಹುದು ಸುಕ್ಕವಾಗಿ ಸುಕ್ಕ ಬಡಲು ಸುಕ್ಕ ಕಡೆಯಲ್ಲಿ ನೀರು ಮಾಯ್ತು ಕಡೆಯಿನ ಅಂದು ನೋಡ್ಬೋದು ಚಟ್ನಿ ರೆಡಿ ಆಯಿತು ನೋಡ್ಬೋದು ಇನ್ನು ಊಟ ಮಾಡಿ ನಾವು ತೋರಿಸ್ತೀವಿ ಹೇಗೆ ರುಚಿ ಎಲ್ಲ ಬಂದಿದೆ ಅಂತೇಳಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋದು ನೋಡುವ ಹೇಗಾಗಿದೆ ಅಂತ ಹೇಳಿ ಸರಿ ಗಂಜಿ ಬೋಡೋಣ ಗಂಜಿ ಬೇಕಿದ್ರೆ ಗಂಜಿ ಬೋಡ ತಗೊಳ್ಬೋದು ಸರಿ ಸರಿ ನೋಡ್ಬೋದು ಚಟ್ನಿ ಚಟ್ನಿ ಬಟಾಟೆ ಗಸಿ ಬಟಾಟೆ ಗಸಿ ಬಟಾಟೆ ಗಸಿ ಪ್ಲಸ್ ಮಂತೊಂದುಲ್ಲಾರ ಚಟ್ನಿ
ಎಂಚತ್ತು ತುರ್ಸಾಂಡ ಅನ್ನ ತಿನ್ನಂದ ಎಂದ ಎಡಪಣೆ ಒಳ್ಳೆದಾಗಿದೆ ಅಂತೆ ಚಟ್ನಿ ಉಪ್ಪು ಖಾರ ಪುಳಿ. ತಿನ್ನು. ಸರಿ ಸರಿ, ನಾನು ಸಹ ಊಟ ಮಾಡ್ತೇನೆ, ನೋಡ್ತೇನೆ ಹೇಗಾಗಿದೆ ಅಂತೇಳಿ. ನಾನು ಕೂಡ ಫಸ್ಟ್ ಟೈಮ್ ತಿನ್ನೋದು. ಸರಿ, ಬೆಚ್ಚ ಗಂಜಿ. ಅದೇ ಗಂಜಿಗೆ ಒಳ್ಳೆದಾಗ್ತದೆ. ಸರಿ, ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹೊಸ ರೆಸಿಪಿಯೊಂದಿಗೆ. ನೀವು ಕೂಡ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ.